ಕ್ಷೇತ್ರದ NYCನ ಅಧ್ಯಕ್ಷರಾದ ಸಾಹಿಲ್ ಮಂಚಿರವರೇ, ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರೇ, ಪ್ರಧಾನ ಕಾರ್ಯದರ್ಶಿಯಾದ UT ಫರೀದರವರೇ, ಎಲ್ಲ NSY ವಿದ್ಯಾರ್ಥಿಗಳೇ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ, 12 ವರ್ಷಗಳಿಂದ ಈ ದೇಶದ ಜನಸಾಮಾನ್ಯರು ನೆಮ್ಮದಿಯಿಲ್ಲ. ನರೇಂದ್ರ ಮೋದಿ ಸರ್ಕಾರ ಪ್ರಧಾನಮಂತ್ರಿಯಾಗಿ ಇವತ್ತು 12 ವರ್ಷ ಕಳೆಯಿತು. ಪ್ರತಿ ಒಂದರಲ್ಲೂ ಬಡವರು, ರೈತರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಅವರ ಮೇಲೆ ಚೆಲ್ಲಾಟ ಆಡುವಂಥ ಈ ಒಂದು ಸರ್ಕಾರ, ಈ ಸರ್ಕಾರಕ್ಕೆ ಧಿಕ್ಕಾರನೇ ಕೂಗಬೇಕು. 22,000 ವಿದ್ಯಾರ್ಥಿಗಳು ಇವತ್ತು ದೇಶದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿಯವರು, ಅದೇ ರೀತಿ ನಮ್ಮ ಶಿಕ್ಷಣ ಮಂತ್ರಿಯಾದ ಪ್ರಧಾನರವರು ಯಾವುದೇ ಒಂದು ತುಟಿ ಬಿಚ್ಚುವುದಿಲ್ಲ. ಈ ದೇಶದಲ್ಲಿ ಈ ದೇಶದ ರಾಯಭಾರಿ ಯಾರಂತ ಕೇಳಿದರೆ ಅದು ವಿದ್ಯಾರ್ಥಿಗಳು ಇದ್ದರೆ ಮಾತ್ರ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಇವತ್ತು 22,000 ವಿದ್ಯಾರ್ಥಿಗಳ ಆ ಭವಿಷ್ಯದಲ್ಲಿ ಚೆಲ್ಲಾಟ ಆಡುವ ಈ ಕೇಂದ್ರದ BJP ಸರ್ಕಾರಕ್ಕೆ ದೇವರು ಇವರಿಗೆ ಯಾವ ಮನಸ್ಸು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರು ಇವತ್ತು ರಿಕ್ಷಾ ಚಾಲಕರ, ಗುಜರಿ ವ್ಯಾಪಾರ ಮಾಡುವವರು, ಮೀನು ವ್ಯಾಪಾರ ಮಾಡುವವರು, ಸಣ್ಣ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ಇಂಜಿನಿಯರ್ಸ್, ಡಾಕ್ಟರು ಆಗುವುದಾದರೆ ಅದು ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟರ ತನಕ 12 ವರ್ಷಗಳಿಂದ ಈ BJP ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದುದರಿಂದ ಇವತ್ತು ನಮ್ಮ ಶಿಕ್ಷಣ ಮಂತ್ರಿಯಾದ ಪ್ರಧಾನರವರು ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು 22,000 ಮಕ್ಕಳ ಹೆತ್ತವರ ಕಣ್ಣೀರನ್ನು ಒರೆಸುವಂತ ಕಾರ್ಯಕ್ರಮ ನಿಮ್ಮಿಂದ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬ್ಲಾಕ್ ಅಧ್ಯಕ್ಷರಿಗೂ, NSY ಅಧ್ಯಕ್ಷರಿಗೂ, ಎಲ್ಲ ಪದಾಧಿಕಾರಿಗಳು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ NSY.